ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮದ 80ರ ಹರೆಯದ ವೃದ್ಧೆಗೆ ಜಪ್ತಿ ನೋಟಿಸ್ ನೀಡುವ ಮೂಲಕ ವಾಟರ್ ಅಥಾರಿಟಿ ಅಮಾನವೀಯತೆಯನ್ನು ಮೆರೆದಿದೆ. ಕೇರಳ ಜಲ ಪ್ರಾಧಿಕಾರದ ಪೈಪ್ಲೈನ್ ನೀರನ್ನು ಬಳಸದೇ ಇರುವ ಯಮುನರಿಗೆ 17,725 ರೂಪಾಯಿ ಬಿಲ್ ಪಾವತಿಸುವಂತೆ ನೋಟಿಸ್ ಕಳುಹಿಸಿದ್ದಲ್ಲದೆ ಬಿಲ್ ಪಾವತಿಸದೆ ವೃದ್ಧೆಗೆ ಇದೀಗ ಜಪ್ತಿ ನೋಟಿಸ್ ಅನ್ನು ನೀಡಲಾಗಿದೆ. ಮಂಜೇಶ್ವರ ತಾಲೂಕಿನ ಡೆಪ್ಯೂಟಿ ತಹಸೀಲ್ದಾರ್ ಪ್ರಶಾಂತನ್ ಬಿ ಇದೀಗ ಜಪ್ತಿ ಗ್ರಾಮದ ನೋಟಿಸ್ ಅನ್ನು ಜಾರಿ ಮಾಡಿದ್ದು, ಏಕಾಂಗಿ ಜೀವ ವಯೋವೃದ್ಧೆ ಯಮುನಾ ಇದೀಗ ಕಂಗಾಲಾಗಿದ್ದಾರೆ. ಯಮುನಾರವರು ಏಕಾಂಗಿ ವಿಧವೆಯಾಗಿದ್ದು ಮಕ್ಕಳಿಲ್ಲದೆ ತನ್ನ ಸಂಬಂಧಿಯ ಮನೆಯಲ್ಲಿ ವಾಸವಾಗಿದ್ದಾರೆ. ಇವರು ವಾಟರ್ ಅಥಾರಿಟಿಯ 1 ಬಾಟಲ್ ನೀರು ಕೂಡ ಉಪಯೋಗಿಸಿಲ್ಲವೆಂದು ಇವರ ಸಂಬಂಧಿಕರು ಹೇಳುತ್ತಿದ್ದಾರೆ. ಇದು ಕೇವಲ ಯಮುನಾರ ಒಬ್ಬರದ್ದೇ ಸಮಸ್ಯೆಯಲ್ಲ. ಮಂಜೇಶ್ವರ ತಾಲೂಕು ವ್ಯಾಪ್ತಿಯ 100 ಕುಟುಂಬಗಳು ಜಲಪ್ರಾಧಿಕಾರದ ಈ ಎಡವಟ್ಟಿನಿಂದ ಜಪ್ತಿ ಕ್ರಮದ ಭೀತಿಯನ್ನು ಎದುರಿಸುವಂತಾಗಿದೆ. ವರ್ಕಾಡಿ ತಚ್ಚೆರೆಯ ಅಬ್ದುಲ್ ಖಾದರ್ ಅವರಿಗೆ 53,000 ಬಿಲ್ಲು ಬಂದಿದೆ. ವಾಟರ್ ಅಥಾರಿಟಿಯ ಕುಡಿಯುವ ನೀರನ್ನೇ ಬಳಸದೇ ಇರುವ ಬಡ ಕುಟುಂಬದ ನಾನು ಹೇಗೆ ಬಿಲ್ಲು ಕಟ್ಟುವುದೆಂದು ಮಾಧ್ಯಮದ ಮುಂದೆ ಪ್ರಶ್ನಿಸಿದ್ದಾರೆ. ಯಮುನಕ್ಕ പോയിനേരം ബില്ല് വന്നിന് ഇപ്പോൾ അതിൽ കുടിയില്ല, പിന്നെ കെട്ടോയി കഴിവില്ല. പിന്നെ എല്ലാവർക്കും അങ്ങനെ പറഞ്ഞു. എനിക്ക് 53,000 ലിറ്റർ വന്നിന്. തണ്ണി എടുത്തിട്ടില്ല. ഞങ്ങൾ മീറ്ററിൻ്റെ ഇതിൽ വന്നത് അത് കാറ്റിക്ക് മീറ്റർ തിരിയുന്നു. ബില്ല് കെട്ടാൻ പോയാല പിന്നെ കഴിവില്ല അതിൽ കെട്ടുന്നതൊക്കെ. പിന്നെ കെട്ടണമെങ്കിൽ പര ಬಿದ್ದಿದ್ದು ಕಟ್ಟಣತ್ರಿ. ಕುಟುಂಬಗಳಿಗೆ ಸಾವಿರಾರು ರು ಮೊತ್ತದ ಬಿಲ್ಲನ್ನು ವಾಟರ್ ಅಥಾರಿಟಿ ನೀಡಿದ್ದು ಇದನ್ನು ಪಾವತಿಸಲಾಗದೆ ಬಡ ಕುಟುಂಬಗಳು ಕಂಗಾಲಾಗಿದೆ. ಅಧಿಕೃತರಿಗೆ ಈ ಸಮಸ್ಯೆ ಬಗ್ಗೆ ಅದೆಷ್ಟು ಬಾರಿ ಮನವಿಯನ್ನು ಮಾಡಿದರೂ ಈ ಸಮಸ್ಯೆಗೆ ಯಾವುದೇ ಪರಿಹಾರವನ್ನು ಈ ತನಕವೂ ಕಾಣಲಾಗಲಿಲ್ಲ. ಕೇರಳ ವಾಟರ್ ಅಥಾರಿಟಿಯ ಪೈಪ್ಲೈನ್ ಕನೆಕ್ಷನ್ ಯಾರೆಲ್ಲ ಪಡೆದುಕೊಂಡಿದ್ದಾರೋ ಅವರಿಗೆಲ್ಲ ಇದೀಗ ಸಂಕಷ್ಟ ಎದುರಾಗಿದೆ. ನೀರನ್ನೇ ಉಪಯೋಗಿಸಿದ ಕುಟುಂಬಗಳಿಗೆ ಸಾವಿರಾರು ರೂಪಾಯಿ ಬಿಲ್ ನೀಡಿದ್ದು ಮಾತ್ರವಲ್ಲ, ಪಾವತಿಸಿದ ಆರೋಪಕ್ಕೆ ಜಪ್ತಿ ಕ್ರಮಕ್ಕೂ ಸರ್ಕಾರದ ಇಲಾಖೆ ಮುಂದಾಗಿರುವುದು ನಿಜಕ್ಕೂ ದುರಂತ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ರಾಜಕಾರಣಿ ಅರ್ಷಾದ್ ವರ್ಕಾಡಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕುಂಬಳೆ ವಾಟರ್ ಅಥಾರಿಟಿಯ ಎಡವಟ್ಟಿನಿಂದ ಇಂದು ಕೇರಳ ನೀರು ಸರಬರಾಜು ಇಲಾಖೆಯ ಗ್ರಾಹಕರು ಕಂಗಾಲಾಗಿದ್ದಾರೆ. ಅಧಿಕಾರಿಗಳು ಕೂಡಲೇ ಜಪ್ತಿ ಕ್ರಮದಿಂದ ಹಿಂದೆ ಸರಿದು ಗ್ರಾಹಕರಿಗೆ ನ್ಯಾಯ ಒದಗಿಸಲು ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ. ಕೇರಳ ವಾಟರ್ ಅಥಾರಿಟಿಯ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಇವತ್ತು ಇಡೀ ಒಂದು ಗ್ರಾಮದ ಜನರು ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಾವೀಗ ವರ್ಕಾಡಿ ಗ್ರಾಮ ಪಂಚಾಯತಿನ ತಚ್ಚಿರ ಪ್ರದೇಶದಲ್ಲಿದ್ದೇವೆ. ಇಲ್ಲಿರುವಂಥ ಎಲ್ಲ ಮನೆಗಳಿಗೆ ಕೇರಳ ವಾಟರ್ ಅಥಾರಿಟಿಯಿಂದ ಬಿಲ್ಲು ಬಂದಿದೆ. ಯಾಕೆಂದರೆ ಅವರ ಮನೆಗಳಿಗೆ ಪೈಪ್ ಕನೆಕ್ಷನ್ ಕೊಡಲಾಗಿದೆ. ಆದರೆ ಯಾವ ಕಾರಣಕ್ಕೂ ಅವರಲ್ಲಿ ಆ ನೀರನ್ನು ಬಳಸಿರಲಿಲ್ಲ. ಬಳಸದೇ ಇರುವಂಥ ನೀರಿಗೆ ಇವತ್ತು ಬಿಲ್ಲು ಕೊಟ್ಟಿದ್ದಾರೆ. ಇಲ್ಲಿ ಯಮುನಕ್ಕ ಅಂತ ಇದ್ದಾರೆ, ಇದು ಇವರ ಮನೆ. ಈ ಮನೆಯಲ್ಲಿ ಅವರು ವಾಸ್ತವ್ಯ ಇಲ್ಲ. ಅವರು ಒಬ್ಬಂಟಿ ಮಹಿಳೆ, 80 ವರ್ಷ ಪ್ರಾಯದ ವಯೋವೃದ್ಧ ಮಹಿಳೆ. ಅವರು ತನ್ನ ಹತ್ತಿರದ ಮನೆಯಲ್ಲಿ ವಾಸ್ತವ್ಯ ಇರುವಂಥದ್ದು. ಅವರಿಗೆ ಪತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ. ಏಕಾಂಗಿಯಾಗಿ ಜೀವಿಸುವಂಥ 80ರ ಹರೆಯದ ಯಮುನಕ್ಕನಿಗೆ 17,725 ರೂಪಾಯಿ ಬಿಲ್ಲು ಕೊಟ್ಟಂಥ ಕೇರಳ ಅಥಾರಿಟಿ ಹತ್ರ ನಮ್ಮ ಪ್ರಶ್ನೆ ಇದೆ. ಯಾಕೆಂತ ಹೇಳಿದರೆ, ನೀರನ್ನೇ ಬಳಸದೆ ನೀವು ಯಾಕೆ ಬಿಲ್ಲು ಕಳುಹಿಸಿಕೊಟ್ಟಿದ್ದೀರಾ ಅಂತ. ಈಗ ಆ ಬಿಲ್ಲನ್ನು ಪಾವತಿಸಲಿಕ್ಕೆ ಯಮುನಕ್ಕನಿಗೆ ಖಂಡಿತ ಸಾಧ್ಯ ಇಲ್ಲ. ಈಗ ಜಪ್ತಿ ಮಾಡಲಿಕ್ಕೆ RR ನೋಟಿಸ್ ಬಂದಿದೆ. ಡೆಪ್ಯೂಟಿ ತಹಶೀಲ್ದಾರ್ ಪ್ರಶಾಂತನ್ ಎಂಬವರು ಇವರಿಗೆ ಜಪ್ತಿ ನೋಟಿಸನ್ನು ಕಳಿಸಿದ್ದಾರೆ. ಇನ್ನು ಅಬ್ದುಲ್ ಖಾದರ್ ಅವರ ಸಮಸ್ಯೆ ಇದಕ್ಕಿಂತ ವಿಚಿತ್ರವಾದದ್ದು. ಯಾಕೆಂದರೆ ಅವರು ನೀರನ್ನೇ ಬಳಸಲಿಲ್ಲ, ಅವರಿಗೆ 53,000 ರೂಪಾಯಿ ಬಿಲ್ ಬಂದಿದೆ. ಈ ಗ್ರಾಮದಲ್ಲಿರುವಂಥ ಹಲವಾರು ಮಂದಿಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಅವರ ಕೈಯಲ್ಲಿ ಜಪ್ತಿ ನೋಟಿಸನ್ನು ಈಗ ಅವರು ಸ್ವೀಕರಿಸಿಕೊಂಡಿದ್ದಾರೆ. ಯಾಕೆಂತ ಹೇಳಿದರೆ, ಉಪಯೋಗಿಸದ ನೀರಿಗೆ ಯಾಕೆ ಬಿಲ್ ಕಟ್ಟಬೇಕು? ಅವರು ಉಪಯೋಗಿಸದ ಬಿಲ್ಗೆ ನೀರು ಕಟ್ಟುವಂಥ ತಾಕತ್ತು ಅವರಿಗಿಲ್ಲ. ಅತ್ಯಂತ ಬಡ ಕುಟುಂಬದ ಕೂಲಿ ಕಾರ್ಮಿಕತನ ಮಾಡಿಕೊಂಡು ಜೀವಿಸುವಂಥ ಕುಟುಂಬಗಳಿವು. ಅವರಿಗೆ ಈ ರೀತಿ ಸರ್ಕಾರ ಆಗಲಿ ಅದು ಇಲಾಖೆ ಆಗಲಿ ಅನ್ಯಾಯ ಮಾಡೋದು ಸರಿಯಲ್ಲ. ಇವರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಕೂಡಲೇ ಅಧಿಕೃತರು, ಜಿಲ್ಲಾಧಿಕಾರಿ ಆಗಿರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಅಥವಾ ಪಂಚಾಯತ್ ಆಡಳಿತ ಸಮಿತಿ ಇರ್ಬೋದು, ಸರ್ಕಾರ ಆಗಿರ್ಬೋದು, ಯಾರೇ ಆಗಲಿ ಕೂಡಲೇ ಇದಕ್ಕೆ ಗಮನ ಹರಿಸಿಕೊಂಡು ಇಲ್ಲಿನ ಪ್ರದೇಶದ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು. ಅವರ ಜಪ್ತಿ ಕ್ರಮವನ್ನು ಕೂಡಲೇ ಸ್ಥಗಿತಗೊಳಿಸಬೇಕಂತೇಳಿ ನಾವು ಸರ್ಕಾರದಲ್ಲಿ ಕೇಳಿಕೊಳ್ತೇವೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಪ್ರಶಾಂತಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕುಂಬಳೆ ವಾಟರ್ ಅಥಾರಿಟಿ ಅಧಿಕಾರಿಗಳು ಮೀಟರ್ ರೀಡಿಂಗ್ ಪರಿಶೀಲಿಸದೆ ಕಚೇರಿಯಲ್ಲೇ ಕುಳಿತು ಗ್ರಾಹಕರ ಕತ್ತು ಕೈಯಲು ಮುಂದಾಗಿರುವುದು ದುರದೃಷ್ಟಕರ. ಕೂಡಲೇ ಮೇಲಾಧಿಕಾರಿಗಳು ಗ್ರಾಹಕರಿಗೆ ನೀಡಿದ ಜಪ್ತಿ ನೋಟಿಸನ್ನು ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ. ഇത് ഞങ്ങളുടെ ഗ്രാമീണ പ്രദേശത്തിൽ ഉള്ളതാണ്. യമുന എന്നവർക്ക് നമ്മുടെ കേരള വാട്ടർ അതോറിറ്റിൻ്റെ വെള്ളത്തിൻ്റെ പൈപ്പ് ലൈൻ കണക്ഷൻ ഉണ്ടായിരുന്നു. പക്ഷേ ഇവർ ഈ വീട്ടിൽ ആരും താമസിക്കുന്നില്ല. ഇവർ ഒറ്റക്കാണ് ഉള്ളത്. ഇവർക്ക് 17,725 രൂപേൻ്റെ ജപ്തി നോട്ടീസാണ് വന്നിരിക്കുന്നത്. അതേ രീതി അബ്ദുൽ ഖാദർ എന്നവരാണ്. അവർക്ക് അതേ രീതി 3,000 സംതിങ് ആണ് ജപ്തി നോട്ടീസാണ് വന്നിരിക്കുന്നത്. അതേ രീതി എല്ലാ ഇവിടെ ഗ്രാമീണ പ്രദേശത്തിൽ ഈ വാട്ടർ അതോറിറ്റിൻ്റെ പൈപ്പ് ലൈന് കണക്ഷൻ കൊടുത്തിട്ടുണ്ട്. എല്ലാവർക്കും നല്ല രീതിയിൽ അധിക എമൗണ്ടാണ് വന്നിരിക്കുന്നത്. ജപ്തി നോട്ടീസാണ് വന്നിരിക്കുന്നത്. ഈ ജപ്തി നോട്ടീസിനെ പിൻവലിക്കണമെന്ന് ഞാൻ അഭ്യർത്ഥിക്കുന്നു.
ಅದೇ ರೀತಿ 23,000 ಬಿಲ್ ಲಭಿಸಿದ ಕಮಲಾಕ್ಷಿ ಎಂಬವರು ಮಾತನಾಡಿ, ನಾನು ಬೀಡಿ ಕಟ್ಟಿ ಕೂಲಿ ಕೆಲಸ ಮಾಡಿ ಕುಟುಂಬವನ್ನು ಸಾಕುತ್ತಿರುವ ರೋಗಿಯಾದ ವ್ಯಕ್ತಿಯಾಗಿದ್ದೇನೆ. ನೀರು ಲಭಿಸದೇ ಇರುವ ನನಗೂ 23,000 ಬಿಲ್ ಕಳಿಸಿ ಕಟ್ಟದೇ ಇರುವಾಗ ಜಪ್ತಿ ನೋಟಿಸ್ ಕಳಿಸಿರುವುದಾಗಿ ಬೇಸರದೊಂದಿಗೆ ಮಾಧ್ಯಮದ ಮುಂದೆ ತನ್ನ ಅಳಲನ್ನು ಹೇಳಿಕೊಂಡಿದ್ದಾರೆ. ನನ್ನ ಹೋದ ಕಮಲಾಕ್ಷ ಅಂಚನೆ ನೀರ್ದು ಬಿಲ್ಲು 23,000 ಬಿಲ್ಲು ಬೈದನಿ ಇಂಕ ಕಟ್ಟಿ ಸಾಧ್ಯ ಇಜ್ಜಿ ఇంక 3 జన ఒప్పుండే పెన్షన్ పని బీజీ ఎడతా ఆవిడు ఒకవేళ వా సాధ్యం ఇచ్చి మాత్రమే మరదూరు 2 జನ ఆవిడు నేను నమ్మల సాధ్ಯ లేదు ಆಮೇಲೆ ಆಯ್ನತ್ತು ಅನ್ಬೋದು. ಕೇರಳ ಜಲಪ್ರಾಧಿಕಾರದ ಕುಂಬಳ ಉಪವಿಭಾಗೀಯ ಇಲಾಖೆ ಅಧೀನದಲ್ಲಿ ಹಲವಾರು ಪಂಚಾಯತ್ಗಳಲ್ಲಿನ 100 ಕುಟುಂಬಗಳಿಗೆ ಈ ಅನ್ಯಾಯವಾಗಿದ್ದು ಇವರ ಅಳಲನ್ನು ಕೇಳುವವರೇ ಇಲ್ಲವಾಗಿದೆ. ನೀರನ್ನೇ ಬಳಸದ 100 ಮಂದಿಗೆ ಇದೀಗ ಅನ್ಯಾಯವಾಗಿದ್ದು ಸರ್ಕಾರ ತಕ್ಷಣವೇ ಸಮಗ್ರ ತನಿಖೆಯನ್ನು ನಡೆಸಿ ವಾಟರ್ ಅಥಾರಿಟಿಯ ಎಡವಟ್ಟಿಗೆ ಪರಿಹಾರವನ್ನು ಕಾಣಲೇಬೇಕಾಗಿದೆ. ವಾಟರ್ ಅಥಾರಿಟಿಯ ತಾಂತ್ರಿಕ ಸಮಸ್ಯೆಯಿಂದಾಗಿ ಮಂಜೇಶ್ವರದ ಆಸುಪಾಸಿನ 100 ಕುಟುಂಬಗಳಿಗೆ ಇದೀಗ ಜಪ್ತಿ ಕ್ರಮದ ನೋಟಿಸು ಜಾರಿ ಮಾಡಲಾಗಿದ್ದು ಇದನ್ನು ತಕ್ಷಣವೇ ಹಿಂಪಡೆಯಬೇಕು. ಯಾವ ಕಾರಣಕ್ಕೂ ಜಪ್ತಿ ಕ್ರಮಕ್ಕೆ ಸರ್ಕಾರ ಮುಂದಾಗಬಾರದಾಗಿದೆ. ಇತ್ತೀಚೆಗೆ ಪಂಚಾಯತ್ಗಳಲ್ಲಿ ವಾಟರ್ ಅಥಾರಿಟಿ ಅದಾಲತ್ ನಾಟಕ ನಡೆದಿದ್ದು ಇಲ್ಲಿ ಅರ್ಜಿಯನ್ನು ಸ್ವೀಕರಿಸಿದ್ದು ಬಿಟ್ಟರೆ ಯಾವ ಇತ್ಯರ್ಥವಾಗಿಲ್ಲವೆಂದು ಜನರು ದೂರಿಕೊಂಡಿದ್ದಾರೆ. ಇನ್ನು ಮುಂದೆ ವಾಟರ್ ಅಥಾರಿಟಿಯ ಕುಡಿಯುವ ನೀರಿನ ಸಂಪರ್ಕವನ್ನು ಪಡೆಯುವ ಕುಟುಂಬಗಳು ಮುಂದಾಲೋಚನೆ ಮಾಡುವುದು ಒಳಿತು. ಒಪ್ಪೊತ್ತಿನ ಊಟಕ್ಕೂ ಗತಿಯಿಲ್ಲದ ಬದುಕಿನ ಉತ್ತರಾರ್ಧದಲ್ಲಿರುವ ಯಮುನಾ ಎಂಬ ವಯೋವೃದ್ಧೆಗೆ ಸರ್ಕಾರದ ಇಲಾಖೆಯು ಮಾಡುವ ಅನ್ಯಾಯವನ್ನು ಯಾವ ಮನುಷ್ಯ ಜನ್ಮವೂ ಕ್ಷಮಿಸಲಾರದು. ಇದೀಗ ಸರ್ಕಾರದ ಜಪ್ತಿ ನೋಟಿಸ್ ಅನ್ನು ಸ್ವೀಕರಿಸಿದ ಯಮುನಾರ ಗೋಲನ್ನು ಕೇಳುವವರೇ ಇಲ್ಲವಾಗಿದೆ. ಯಮುನಾರಂತೆ 100 ಕುಟುಂಬಗಳದ್ದು ಇದೇ ಕತೆ. ಸಂಬಂಧಪಟ್ಟ ಅಧಿಕಾರಸ್ಥರು ಜನಪ್ರತಿನಿಧಿಗಳು ಇದಕ್ಕೆ ತಕ್ಷಣವೇ ಸ್ಪಂದಿಸಿ 100 ಕುಟುಂಬಗಳನ್ನು ಜಪ್ತಿ ಕ್ರಮದಿಂದ ರಕ್ಷಿಸಬೇಕಾಗಿದೆ.